ಮಂಗಳೂರು ನಗರದ ಏಕೈಕ ಬಯಲು ರಂಗಮಂದಿರ ತುಳು ಸಾಹಿತ್ಯ ಅಕಾಡೆಮಿ ವಠಾರದಲ್ಲಿ ಸುಮಾರು 31 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ತುಳು ರಂಗಮಂದಿರ ಉದ್ಘಾಟನೆಗೊಂಡಿತು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 25 ಲಕ್ಷ ರೂಪಾಯಿ ಹಾಗೂ ಇತರ ವೆಚ್ಚಗಳಿಗೆ 6 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿ ಇದೀಗ ಸುಮಾರು 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಗಳೂರಿನ ಏಕೈಕ ಬಯಲು ರಂಗಮಂದಿರ ಲೋಕಾರ್ಪಣೆಗೊಂಡಿತ್ತು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ತದಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತುಳು ಭಾಷೆ ಮತ್ತು ಭವನದ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದ್ದು ಸೂಕ್ತ ರೂಪುರೇಷೆಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಸಾವಿರಾರು ವರ್ಷಗಳ ಇತಿಹಾಸವಿರುವ ತುಳು ಭಾಷೆ ತನ್ನ ಸಂಸ್ಕೃತಿ ಮತ್ತು ಆಚರಣೆಗಳಲ್ಲಿ ಸದಾ ಶ್ರೀಮಂತವಾಗಿದೆ. ಇದೀಗ ಕಲೆ ಹಾಗೂ ಸಾಹಿತ್ಯದಲ್ಲೂ ಇನ್ನಷ್ಟು ಎತ್ತರಕ್ಕೇರುತ್ತಿದೆ. ಸಿದ್ಧಗೊಂಡಿರುವುದು ಸಂತಸದ ವಿಷಯ ಎಂದರು. ಸಾಹಿತ್ಯ ಅಕಾಡೆಮಿ ಬಯಲು ಮಂದಿರ ಆ ಬಯಲು ಮಂದಿರ ನನ್ನ ತುಳು ವಿಶೇಷವಾದ ಕಾರ್ಯಕ್ರಮ ತುಳುಕು ಮತ್ತು ಶಕ್ತಿಯ ಒಂದು ಕೊಡುಗೆಯಾದ ಕೊಳ್ಳುಕೊಳ್ಳುವ ಚಿಂತನೆ ಆಯ್ತು ಮುಖಾಂತರ ಇದು ಒಂದು ಲೋಕಾರ್ಪಣೆ ಆಗುವುದು. ಕೆಲವರಿಗೆ ಕೂಡದ ಶಾಸಕರಾದ ಅದಕ್ಕೆ ಅತ್ಯುತ್ತಮವಾದ ಅಭಿವೃದ್ಧಿ ಇತ್ತ ಕೈಗಾರಿಕೆ ಬೇಡಿಕೆ ಕೊಡ್ತಾರೆ. ಮತ್ತೆ ಇನ್ನೊಂದು ಸಮುದಾಯ ಮತ್ತೆ ಈ ಪಕ್ಕ ಉತ್ತರ ಕನ್ನಡ ರಾಜಕಾರಣ ಕೆಲವು ಅನುಭವ ಇದು ವಕೀಲರ ಕಳೆದ ಬಂಡ ನಮ್ಮ ರಾಜಕಾರಣದಲ್ಲಿ ಕಳೆದ ಬಂಡ ಅಂಚಾದ್ರೆ ಯಾರು ಕೇಳಿ ಈ ವರ್ಷದ ನೆಟ್ಟಲ ಈ ವರ್ಷದ ಅನುದಾನ ಯಾರು ಕೊಡಲು 5 ಲಕ್ಷ ರೂಪಾಯಿ ಸಾಹಿತ್ಯ ಅಕಾಡೆಮಿ ಬಿಲ್ಡಿಂಗ್ ಇನ್ನಿತರ ವ್ಯವಸ್ಥೆಗಳು ಕೊಡಲು ಸಾಧ್ಯ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಠರು ರತ್ನಾಕರ್ ಹೆಗ್ಡೆಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಭಿವೃದ್ಧಿಯ ಅಧಿಕಾರಿಗಳ ಪಡೆದರು ಖಂಡಿತವಾದ ತನ್ನ ಮನಸ್ಸಿನ ತುಳು ಸಾಹಿತ್ಯಕ ನಾನು ನೋಡುತ್ತಿಲ್ಲ ಹೆಚ್ಚಾಗಿ ಬಿಳೆಪುರವನ್ನು ಖಂಡಿತವಾಗಿ ಪೂರ್ಣಗೊಳ್ಳುತ್ತೇನೆ. ತುಳು ಸಾಹಿತ್ಯದ ನಮ್ಮ ತುಳು ಲಿಪಿನ ನಿಜವಾದ ಕೇರಳದ ಮಳೆಯಲ್ಲಿ ಲಿಪಿ ಅದು ಮೂಲ ಲಿಪಿಗೆ ತುಳು ಬಂದಿದೆ. ನಮ್ಮವನ್ನು ಹೊರಿತೊಂದಿದೆ ಅಗಲವನ್ನು ಬಿಳೆಪಾದ ಲಿಪಿ ಆದ ಬಂದಿದೆ. ಅತ್ತೊಟ್ಟಿಗೆ ಅತ್ಯಂತ ಸಂತೋಷಗೊಂಡಾಗ ತುಳು ಅಕಾಡೆಮಿ ಸ್ಥಾಪನೆ ಆದ ಭಾರಿ ವರ್ಷ ಆಡಿನ ಅಡಲ ಇದರಿಂದ ತುಳು ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರು ಅದರ 3 ವರ್ಷದ ಕಾಲಾವಧಿಯನ್ನು ಮುಂದಿನ ಕೆಲಸ ಬಹುಶಃ ಚಿರಸ್ಮರಣೀಯನ್ನು ಪಟ್ಟರೆ ಅತ್ಯಂತ ಸಂತೋಷವನ್ನು ಈ ತುಳು ಅಕಾಡೆಮಿಗೆ ಏಕುಂಟು ಕೂಡ ಆನೆಮುಟ್ಟಲ ದಯಾನಂದ ಕತ್ತಲ್ ಸರ್ ಪುನರ್ ಖಂಡಿತವಾದ ಶಾಶ್ವತವಾದ ಅತ್ಯಂತ ಸಂತೋಷವನ್ನು. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ವಿ ಕತ್ತಲ್ ಸರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕಳೆದ 1 ವರ್ಷದ ಅಭಿವೃದ್ಧಿ ತುಳು ಭಾಷಾ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಕೆಲಸ ಮಾಡಲಾಗಿದೆ ಎಂದರು. ನಮ್ಮ ಗೌರವಾನ್ವಿತ ವೀರಪ್ಪ ಮೊಯ್ಲಿನ ಕಾರಣ ಅಕಾಡೆಮಿಗೆ ಸರ್ಕಾರ ಕೊಡುತ್ತಂಡ ಆ ಪಕ್ಷದ ಸುದೃಢ ಅಧ್ಯಕ್ಷ ನಮ್ಮ BA ವಿವೇಕ ರೈತರು ಆದಿತ್ಯ ಅಂಗಂಡ 5 ಪಕ್ಕ ಉದ್ಯಮ ಅಧ್ಯಕ್ಷರಲ್ಲಿ ಬರ್ತದೆ. ಗೌರವಾನ್ವಿತ ರಂಗಭೂಮಿದ ಕಲಾವಿದ ಆದಿತ್ಯನ ಚಿಂತನ ನಾಟಕಕಾರ ಆದಿತ್ಯನ ಚಿಂತನ ಸೀತಾರಾಮ ಕುಲಾಲನ ಕಾರಣ 5 ಸೆನ್ಸ್ ಭೂಮಿ ವಿಶ್ವದ 2.5 ಕೋಟಿ ತುಳುವೆಲೆಗೆ ನಮ್ಮ ಕರ್ನಾಟಕ ಸರ್ಕಾರದ್ದು ಕುಡ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನನಗೆ ಟಿಕೆಟ್ ಬಂದರೆ ಬಾರಿ ಹೇಳಬೇಕು. 5 ಒಬ್ಬ ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಗುರುಕಾರಾದ ಬಂದಾಗ ಆ ಮಕ್ಕಳು ನಮ್ಮ ಮುಖ್ಯಮಂತ್ರಿಗಳ ಬೇಡಿಕೆ ದಿನಾಗ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಯಡಿಯೂರಪ್ಪರು 4.8 ಕೋಟಿ ಬಿಡುಗಡೆ ಬರ್ತೇವೆ. ಅವಾಗ ಆರ್ನವ್ರಿಗೆ ಮೋಕೆದ ಮಾತಾಡಿದವ್ರಿಗೆ ಮೋಕೆದ ಊಟ ಇಟ್ಟು ನಮಗೆ ಯಾವುದಾದ್ರು ಸದಸ್ಯ ಆದಿತ್ಯ ಕುತ್ಕೊಂಡಿದ್ದಾರಲ್ಲ ಸದಸ್ಯರಾದಿದ್ದಾರೆ ಇವರು ಆ ಕಾಲದ ಸದಸ್ಯರನ್ನು ಒಟ್ಟಿಗಿಲ್ಲ ಸದಸ್ಯರಾದಿತ್ತ ಆ ಸಂದರ್ಭದಲ್ಲಿ ನಿರ್ಣಾಯಕವಾಗಿ ಚಿಂತನ ಘಟ್ಟ ಕರ್ನಾಟಕ ಸರ್ಕಾರ ಕೊಡುಗೆ ಕೊಡ್ಕೊಂಡು ಯಡಿಯೂರಪ್ಪರ ಸರ್ಕಾರ ಅವು ದಾದನ್ನು ಕೇಳ ತೃತೀಯ
ನೆಚ್ಚಿನ ಕಾದಂಬರಿಗಳು, ಸಾಹಿತ್ಯ ಪ್ರಕಾರಗಳು, ಬಹುಮುಖ್ಯವಾಗಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಕಣಜ ಎನ್ನುವ ತುಳು ಭಾಷಾ ಅಧಿಕೃತ ವೆಬ್ಸೈಟ್ ಅನ್ನು ಇದೇ ವೇಳೆ ಬಿಡುಗಡೆಗೊಳಿಸಲಾಯಿತು. ಕಳೆದ ಕೋವಿಡ್ ಸಂದರ್ಭದಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ವಿವಿಧ ಕಾರ್ಯಕ್ರಮಗಳನ್ನು ಉಚಿತವಾಗಿ ನೇರ ಪ್ರಸಾರ ಮಾಡಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ವಾಹಿನಿಯ ಮುಖ್ಯಸ್ಥರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ವಿ4 ನ್ಯೂಸ್ ವಾಹಿನಿಯ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ನಮ್ಮ ಕುಡ್ಲ ಚಾನೆಲ್ನ ಮುಖ್ಯಸ್ಥರಾದ ಲೀಲಾಕ್ಷ ಕರ್ಕೇರ, ಚಾನೆಲ್ 9ನ ಮುಖ್ಯಸ್ಥರಾದ ಪ್ರಸಾದ್, ನಮ್ಮ ಟಿವಿ ವಾಹಿನಿಯ ನಿರೂಪಕರಾದ ನವೀನ್ ಶೆಟ್ಟಿ ಎಂಎಂಆರ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಜಯಾನಂದ ಅಂಚನ್, ಉಪಮೇಯರ್ ಪೂರ್ಣಿಮಾ, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರದೀಪ್ ಡಿಸೋಸಾ, ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಕವಿತಾ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಗಣೇಶ್ ಸೇರಿದಂತೆ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.